ನಾಡಿನ ಕೊರಗಜ್ಜ ಬಬ್ಬುಸ್ವಾಮಿ ಬರೀ ಗುಡಿಗಳಲ್ಲ, ಈ ನಾಡಿನ ದೈವಿ ಶಕ್ತಿಗಳು. ನಂಬಿದವರಿಗೆ ಇಂಬು ಕೊಡುವ ಸಾಕ್ಷಾತ್ ದೈವಿ ಸ್ವರೂಪಿಗಳು ಎನ್ನುವ ನಂಬಿಕೆ ಇಂದು ನಿನ್ನೆಯದಲ್ಲ. ಹಳೆಯ ಕಾಲದಿಂದಲೂ ತುಳುವರು ಜಾತಿ ಭೇದ ಇಲ್ಲದೆ ನಂಬಿಕೊಂಡು ಬಂದ ದೈವಗಳ ಮೇಲಿನ ನಂಬಿಕೆಯದು. ಅಂತಹ ದೈವಿ ಸ್ವರೂಪದ ಶಕ್ತಿಗೆ ಅಪಮಾನ ಕೇಳಿ ಬಂದಾಗ ತುಳುವರೆಲ್ಲ ಒಕ್ಕೊರಲಿನಲ್ಲಿ ಒಂದೇ ಮಾತು ಹೇಳಿದ್ದು ಅಜ್ಜನೇ ನೋಡಿಕೊಳ್ಳುತ್ತಾನೆ ಎನ್ನುವುದು. ಹೌದು, ಕೊರಗಜ್ಜ ತನ್ನ ದೈವಿ ಶಕ್ತಿಯನ್ನ ತೋರಿಸಿಕೊಟ್ಟಿದ್ದಾನೆ. ಕರಾವಳಿಯಲ್ಲಿ ಕೊರಗಜ್ಜ ತನ್ನ ದೈವಿ ಶಕ್ತಿ ಏನು ಎಂಬುದನ್ನ ಮತ್ತೆ ತೋರಿಸಿಕೊಟ್ಟಿದೆ. ಕೊರಗಜ್ಜನ ಕಾಣಿಕ ಇದೀಗ ಮತ್ತೊಮ್ಮೆ ಸಾಬೀತುಗೊಂಡಿದೆ. ಕಳೆದ 2-3 ತಿಂಗಳಲ್ಲಿ ಮಂಗಳೂರು ಆಸುಪಾಸಿನ ಹಲವೆಡೆ ಕೊರಗಜ್ಜ ಬಬ್ಬುಸ್ವಾಮಿ ಗುಡಿಗಳಿಗೆ ಅಪವಿತ್ರ ವಸ್ತುಗಳನ್ನ ಹಾಕಿ ಅಪಮಾನಿಸಿದ್ದು ಕಿಡಿಗೇಡಿಗಳಿಗೆ ಕೊರಗಜ್ಜ ತಕ್ಕ ಶಿಕ್ಷೆಯನ್ನ ಕೊಟ್ಟಿದೆ. ಉಳ್ಳಾಲ, ಕೊಟ್ಟಾರ, ಬಾಬುಗುಡ್ಡೆ, ದಡ್ಡಲ್ಕಾಡ್, ಎಮ್ಮೆಕೆರೆ ಹೀಗೆ ಸರಣಿ ರೂಪದಲ್ಲಿ ಕಾಣಿಕೆ ಡಬ್ಬಿಗಳಿಗೆ ಕಾಂಡೋಮ್ ದೈವಿಕ ಶಕ್ತಿಯನ್ನ ಅಪಮಾನಿಸಿ ಪತ್ರಗಳನ್ನ ಹಾಕಲಾಗಿತ್ತು. ಡಬ್ಬಿಗಳನ್ನ ಒಡೆದು ಹಣವನ್ನು ಕೂಡ ದೋಚಿದ್ದ ಘಟನೆಗಳು ನಡೆದಿದ್ವು. ಆದರೆ ಈಚೆಗೆ 1 ತಿಂಗಳಲ್ಲಿ ಯಾವುದೇ ಅಪವಿತ್ರತಾ ಕುರುಹು ಕಂಡು ಬಂದಿರಲಿಲ್ಲ. ಕೊನೆಯ ಬಾರಿಗೆ ಈ ರೀತಿಯ ಪ್ರಕರಣ ನಡೆದದ್ದು ಎಮ್ಮೆಕೆರೆಯ ಕೊರಗಜ್ಜ ಮತ್ತು ಕೋಟೆದ ಬಬ್ಬುಸ್ವಾಮಿ ದೈವದ ಗುಡಿಗೆ ಅಪವಿತ್ರಗೊಳಿಸಿದ್ದು. ಆದರೆ ಈ ರೀತಿಯ ಘಟನೆ ನಡೆದ ಒಂದೇ ತಿಂಗಳಲ್ಲಿ ಮಾರ್ಚ್ 31ರಂದು ಬುಧವಾರ ಎಮ್ಮೆಕೆರೆಯಲ್ಲಿ ಕೊರಗಜ್ಜನ ಕೋಲ ನಡೆಯುತ್ತಿದ್ದಾಗಲೇ ಇಬ್ಬರು ಬಂದು ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದಾರೆ. ತಮ್ಮದು ತಪ್ಪಾಗಿದೆ, ಒಬ್ಬನ ಸಾವಾಗಿದೆ, ನಮಗೂ ಅದೇ ರೀತಿಯ ಅನುಭವ ಆಗುತ್ತಿದೆ, ಕಾಯಬೇಕು ಎಂದು ಕೊರಗಜ್ಜನಲ್ಲಿ ಬೇಡಿಕೊಂಡಿದ್ದಾರೆ. ಇಷ್ಟಾಗುತ್ತಿದ್ದಂತೆ ಅಲ್ಲಿ ಸೇರಿದ್ದ ಜನರು ಸ್ತಬ್ಧರಾಗಿದ್ದಾರೆ. ಪ್ರತಿಯಾಗಿ ನುಡಿದ ಕೊರಗಜ್ಜ, ನೀವು ಒಂದು ಕಡೆ ಮಾಡಿದ್ದಲ್ಲ, ಇದು ನನ್ನ ಹಿಡಿತದಲ್ಲಿಲ್ಲ. ಬಬ್ಬುಸ್ವಾಮಿಗೂ ಅಪಮಾನ ಮಾಡಿದ್ದೀರಿ. ನೀವೆಲ್ಲ ಬಂದು ಬಬ್ಬುಸ್ವಾಮಿ, ಗುಳಿಗ ಮತ್ತು ಕೊರಗಜ್ಜ ಈ 3 ದೈವಗಳ ದರ್ಶನ ಮಾಡಿಸಬೇಕು. ಆ ನಂತರವಷ್ಟೇ ನಿರ್ಣಯ ಹೇಳುತ್ತೇನೆ. ಈಗ ಗಂಧ ಪ್ರಸಾದ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಹಲವಾರು ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿಗೆ ಇಂತಹ ಅಪಪ್ರಚಾರ ಮಾಡಿದಂತಹ ಅಮಾನವೀಯ ಘಟನೆಗಳನ್ನು ನಾವೆಲ್ಲರೂ ಖಂಡಿಸಿದ್ದೇವೆ. ಇಂತಹ ಹಲವಾರು ಕ್ಷೇತ್ರ, ಬಬ್ಬುಸ್ವಾಮಿ ಕ್ಷೇತ್ರ ಇವತ್ತು ಬಾಬುಗುಡ್ಡೆ ಇರ್ಬೋದು, ಅಲ್ಲೋ ದಡ್ಡಲ್ಕಾಡ್ ಇರ್ಬೋದು, ಮತ್ತು ಕೊರಗಜ್ಜ ಕ್ಷೇತ್ರ, ಇವತ್ತು ಎಮ್ಮೆಕೆರೆ ಕ್ಷೇತ್ರ, ಬಬ್ಬುಸ್ವಾಮಿ ಕ್ಷೇತ್ರ, ಮತ್ತು ಮಹಾಕಾಳಿ ಪಡ್ಬು ಆದಿಮಹೇಶ್ವರಿ ಕ್ಷೇತ್ರ, ಉಳ್ಳಾಲ ಕೊರಗಜ್ಜ ಕ್ಷೇತ್ರ, ಇಂಥ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಬೇಡದ ವಸ್ತುಗಳನ್ನು ಹಾಕಿ ನಮ್ಮ ಹಿಂದೂ ಬಾಂಧವರ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಡೆದಿದ್ದದ್ದು ನಾವೆಲ್ಲರೂ ತಿಳಿದಿದ್ದೇವೆ. ಬಬ್ಬುಸ್ವಾಮಿ ಕ್ಷೇತ್ರ ಹೊಸ ಕಾಂಪೌಂಡು ಆಚೇರಿ ಹಿತ್ತಲು ಎಮ್ಮೆಕೆರೆ, ಇಲ್ಲಿ ಕಾಣಿಕೆ ಡಬ್ಬಿ ಹಾಕಿದಂಥ ಸಂದರ್ಭದಲ್ಲಿ ಇಲ್ಲಿಯ ಬಬ್ಬುಸ್ವಾಮಿ ಮತ್ತು ಪರಿವಾರ ಶಕ್ತಿ ಯಾವ ರೀತಿ ಕಾರ್ಣಿಕ ತೋರಿಸಿದೆಂದರೆ, ಯಾರು ಆ ಕಾಣಿಕೆ ಡಬ್ಬಿಗೆ ಹಾಕಿದ್ದಾರೆ ದುಷ್ಕರ್ಮಿಗಳು, ಅವರ ಬೆನ್ನಟ್ಟಿ ಅದು ಅವರ ಹಿಂದೆ ಹೋಗಿತ್ತು. ಅವರು ಸ್ಕೂಟ್ರಲ್ಲಿ ಹೋಗುವಾಗ ಯಾರು ಕಾಣಿಕೆ ಡಬ್ಬಿಗೆ ಹಾಕಿದ್ದಾರೆ ಅವರು ಸ್ಕೂಟರಲ್ಲಿ ಹೋಗಾಗ ಅವರ ಹಿಂದೆ ಅದು ಹೋಗಿ ಅವರಿಗೆ ಉಪದ್ರ ಕೊಡ್ತಾ ಇತ್ತು. ಕಳೆದ 2-3 ತಿಂಗಳಲ್ಲಿ ಮಂಗಳೂರಿನ ಹಲವೆಡೆ ಕೊರಗಜ್ಜ ಮತ್ತು ಬಬ್ಬುಸ್ವಾಮಿ ದೈವದ ಗುಡಿಗಳನ್ನ ಅಪವಿತ್ರಗೊಳಿಸಿದ್ದನ್ನ ಹೇಳಿಕೊಂಡಿದ್ದಾರೆ. ಈ ಪೈಕಿ 1 ತಿಂಗಳ ಹಿಂದೆ ಅಬ್ದುಲ್ ನವಾಜ್ ಎಂಬಾತ ರಕ್ತವಾಂತಿ ಮಾಡಿಕೊಂಡು ಸಾವನ್ನಪ್ಪಿದ್ದಾಗಿ ಹೇಳಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ತನಿಖೆಯನ್ನ ಕೂಡ ಆರಂಭಿಸಿದ್ದಾರೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಹೇಳಿದ್ರು. ಇತ್ತೀಚೆಗೆ ಅಂದರೆ ಸುಮಾರು 3 ತಿಂಗಳಲ್ಲಿ 4-5 ಪ್ರಕರಣಗಳು ಕೊರಗಜ್ಜನ ಕ್ಷೇತ್ರದಲ್ಲಿ ಕಾಣಿಕೆ ಡಬ್ಬಿಯನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಅಹಿತಕರ ವಸ್ತುಗಳು ಅಂದರೆ ಕಾಂಡೋಮ್ ಹಾಕುವಂಥದ್ದು, ಕೆಲವು ಬರವಣಿಗೆ ಮಾಡುವಂಥದ್ದು, ಈ ಥರದ್ದೆಲ್ಲ ಹಾಗೆ ಅಪವಿತ್ರ ಮಾಡುವಂಥ ಕೆಲಸ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ನಮ್ಮ ಪಾಂಡೇಶ್ವರ ಪೊಲೀಸ್ ಠಾಣೆ, ಕದಲಿ ಪೊಲೀಸ್ ಠಾಣೆ, ಉಳ್ಳಾಳ ಪೊಲೀಸ್ ಠಾಣೆ ಸೇರಿದಂತೆ ಒಟ್ಟು 4-5 ಪ್ರಕರಣಗಳು ದಾಖಲಾಗಿತ್ತು. ಆರೋಪಿಯನ್ನು ನಾವು ಪತ್ತೆ ಮಾಡಲಿಕ್ಕೆ ಸಾಕಷ್ಟು ದಿನಗಳಿಂದ ಪ್ರಯತ್ನ ಮಾಡಿದ್ವಿ, ಅದು ಸಾಧ್ಯವಾಗಿರಲಿಲ್ಲ. ನಿನ್ನೆ ಈ ಎಮ್ಮೆಕೆರೆ ಅಂತ ಒಂದು ಇಲ್ಲಿ ಗ್ರೌಂಡ್ ಇದೆ, ಆ ಎಮ್ಮೆಕೆರೆ ಕೊರಗಜ್ಜ ಕ್ಷೇತ್ರದ ಹತ್ರ ಇಬ್ಬರು ವ್ಯಕ್ತಿಗಳು ಲಾಸ್ಟ್ ಒಂದು 3-4 ಡೇಸಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು, ಅಲ್ಲಿ ಯಾರು ಪೂಜಾರಿಗಳಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಏನೋ ತಪ್ಪು ಒಪ್ಪಿಗೆ ಮಾಡ್ಕೋಬೇಕು, ಕನ್ಫೆಷನ್ ಮಾಡ್ಕೋಬೇಕು, ಹಾಗಾಗಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದೆ. 2-3 ಸರಿ ಅವ್ರು ಕೇಳಿದಾಗ ಯಾರೋ ಸುಮ್ಮನೆ ಚುಚ್ಚು ಮಾತಾಡ್ತಿರ್ಬೇಕು ಅಂತ ಸುಮ್ಮನಾಗಿದ್ದಾರೆ. ಯಾವಾಗ ರಿಪೀಟೆಡಾಗಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಯ್ತು ಬನ್ನಿ ಅಂತ ನಿನ್ನೆ ಒಂದು ಕೊರಗಜ್ಜದ ನೇಮೋತ್ಸವ ಕಾರ್ಯಕ್ರಮ ಇತ್ತು, ಬನ್ನಿ ಅಲ್ಲಿ ನೇಮೋತ್ಸವ ಕಾರ್ಯಕ್ರಮದಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಅಂತ ಹೇಳಿದ್ದಾರೆ.
ಸೊ ಆ ಸಂದರ್ಭದಲ್ಲಿ ಅಬ್ದುಲ್ ರಹೀಮ್ ಅಂತ ಈತ ಅಂಬೇಡ್ಕರ್ ನಗರ ಕೆಂಜಾರ್ ಏರಿಯಾದವನು, ಮತ್ತು ಅಬ್ದುಲ್ ತೌಫಿಕ್ ಅಂತ ಈತ ಅಗೇನ್ ಅಂಬೇಡ್ಕರ್ ನಗರ ಜೋಕಟ್ಟೆವನು. ಇವರಿಬ್ಬರು ಸುಮಾರು 30-35 ವರ್ಷ ವಯಸ್ಸಿನ ವ್ಯಕ್ತಿಗಳು. ಇವರಿಬ್ಬರು ಸದ್ಯಕ್ಕೆ ಹೇಳುವಂಥದ್ದು, ನವಾಜ್ ಅಂತ ಒಬ್ಬ ಅವನ ಸ್ನೇಹಿತರಿರ್ತಾನೆ, ಕಾಮನ್ ಫ್ರೆಂಡ್ ಇರ್ತಾನೆ. ಅವನು ಸುಮಾರು ಮೊದಲು ದುಬೈಲಿರ್ತಾನೆ, ನಂತರ 1.5 ವರ್ಷದ ಹಿಂದೆ ಇಲ್ಲಿ ಬಂದಿದ್ದಾನೆ ಮಂಗಳೂರಿಗೆ. ಅವನು ಈ ಕೊರಗಜ್ಜನ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತು ಅವನಿಗೆ ಇದ್ದಿದ್ದಂಗೆ ಸುಮಾರು 1.5 ತಿಂಗಳ ಕೆಳಗಡೆ ಹುಷಾರಿದ್ದಂಗೆ ಆಯಿತು. ಈ ರಕ್ತವಾಂತಿ ಆಗಲಿಕ್ಕೆ ಪ್ರಾರಂಭ ಆಯಿತು, ಬೇದಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಸಡನ್ನಾಗಿ ಏನೂ ಬೇರೆ ಹೆಲ್ತ್ ಇಶ್ಯೂಸ್ ಇಲ್ಲ ಅಂದ್ರೂ 30-32 ವರ್ಷ ವಯಸ್ಸಿನಷ್ಟೇ ತುಂಬ ಸುಸ್ತಾಗಿ ನಿತ್ರಾಣ ಆಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಈ ಕೊರಗಜ್ಜನ ಕ್ಷೇತ್ರಗಳಿಗೆ ಹೋದಂಥ ಸಂದರ್ಭ ನಾವು ಕೆಲವು ಕಡೆ ಹೋಗಿದ್ವಿ. ಆಮೇಲೆ ಅವನು ಇವರ ಹತ್ರ ಕನ್ಫ್ಯೂಷನ್ ಮಾಡ್ಕೊಂಡೆ, ಈ ರೀತಿ ಸ್ವಲ್ಪ ಈ ಕಾಂಡಮ್ ಹಾಕುವಂಥದ್ದು ಈ ಥರದ್ದೆಲ್ಲ ಮಾಡಿಬಿಟ್ಟಿದ್ದೆ. ಹಾಗಾಗಿ ನನಗೆ ಕೊರಗಜ್ಜಂದೇ ಶಾಪ ಅನ್ನೋ ಟೈಪ್ ಅವನು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ. ಇನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕೂಡ ಉನ್ನತ ಮಟ್ಟದ ತನಿಖೆ ಮಾಡಬೇಕು, ಈ ಕೃತ್ಯದ ಜಾಲವನ್ನ ಭೇದಿಸಬೇಕೆಂದು ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಆಗ್ರಹಿಸಿದರು. ಇವತ್ತು ಆ ಕೃತ್ಯ ಮಾಡಿದವರು ಆ ಕೊರಗಜ್ಜನ ಪಾದಕ್ಕೆ ಬಂದು ಶರಣಾಗತಿಯನ್ನು ಆಗಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಇಬ್ಬರನ್ನು ಬಂಧನ ಮಾಡಿದ್ದಾರೆ. ಈಗ ತನಿಖೆಯಲ್ಲಿದೆ. ಅದಕ್ಕೋಸ್ಕರ ನಾನು ಇಲ್ಲಿಯ ಪೊಲೀಸ್ ಕಮಿಷನರ್ಗೆ ನಾನು ಈ ಪತ್ರಿಕೆಯ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇವತ್ತು ಇಬ್ಬರನ್ನು ಬಂಧನ ಮಾಡಿದ್ದೀರಿ. ಇದರ ಹಿಂದೆ ಒಂದು ದೊಡ್ಡದಾದಂತಹ ತಂಡ ಇರಬಹುದು, ಒಂದು ವ್ಯವಸ್ಥಿತವಾದಂತಹ ಇದು ಸಂಚು ಇರಬಹುದು. ಹಾಗಾಗಿ ಯಾರೆಲ್ಲ ಇದರ ಹಿಂದೆ ಇದ್ದಾರೆ, ಯಾರು ಈ ಕೃತ್ಯ ನಡೆಸ್ತಾ ಇದ್ದಾರೆ ಮತ್ತು ಯಾತಕ್ಕೋಸ್ಕರ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಸರಿಯಾದ ರೀತಿಯಲ್ಲಿ ಇದನ್ನು ತನಿಖೆ ಮಾಡಬೇಕು. ಅದಕ್ಕೋಸ್ಕರ ಕೇವಲ ಒಂದು ಯಾವುದೋ ಇದಕ್ಕೋಸ್ಕರ ತನಿಖೆ ಮಾಡಿದರೆ ಸಾಧ್ಯವಿಲ್ಲ. ಇದಕ್ಕೊಂದು ಉನ್ನತ ಮಟ್ಟದ ಒಂದು ತನಿಖಾಧಿಕಾರಿಯನ್ನು ನೇಮಿಸಿ ಅವರ ಮುಖಾಂತರ ಈ ತನಿಖೆಯನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಕಮಿಷನರಿಗೆ ಆಗ್ರಹವನ್ನು ಮಾಡ್ತೇನೆ. ಉಡುಪಿ ಜಿಲ್ಲೆಯ ಕಾಪುವಿನಲ್ಲೂ ಕೊರಗಜ್ಜನ ಗುಡಿಗೆ ಕಾಂಡೋಮ್ ಹಾಕಿ ಅಪಮಾನಿಸಿದ ಕೃತ್ಯ ಬಳಿಕ ಇಬ್ಬರು ಆರೋಪಿಗಳು ನಿಗೂಢವಾಗಿ ಸಾವು ಕಂಡಿದ್ರು. ಒಬ್ಬ ಸೊಂಟದ ಕೆಳಗಿನಿಂದ ಬಲವನ್ನೇ ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದ. ಬಳಿಕ ಯುವಕರು ದೈವಕ್ಕೆ ಅಪಮಾನ ಮಾಡಿದ್ದನ್ನ ತಿಳಿದು ಕುಟುಂಬಸ್ಥರು ಬಂದು ಕೊರಗಜ್ಜನ ಗುಡಿಗೆ ಬಂದು ತಪ್ಪು ಕಾಣಿಕೆ ಹಾಕಿದ್ದ ಘಟನೆ ನಡೆದಿತ್ತು. ಒಟ್ಟಿನಲ್ಲಿ ಕೊರಗಜ್ಜ ಬಬ್ಬುಸ್ವಾಮಿ ಮತ್ತು ಗುಳಿಗ ದೈವದ ಕಾರಣಿಕ ಈಗ ಮಂಗಳೂರಿನ ಜನರಿಗೆ ಮತ್ತೊಮ್ಮೆ ಸಾಬೀತಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.